ನಮಸ್ಕಾರ. ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ತುಂಬಾ ಹೆಲ್ತಿಯಾಗಿರುವಂಥ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ರಾಗಿ ಮತ್ತು ರವೆಯನ್ನು ಸೇರಿಸಿ ಮಾಡುವಂತಹ ಬರ್ಫಿ, ರಾಗಿ ರವಾ ಬರ್ಫಿ ತುಂಬಾ ಚೆನ್ನಾಗಿರುತ್ತೆ. ಐರನ್ ಕಂಟೆಂಟ್ ತುಂಬ ಇರುತ್ತೆ. ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ರಿಗೂ ಕೂಡ ಇಷ್ಟ ಆಗುವಂತಹ ಒಂದು ರೆಸಿಪಿ. ಈ ರಾಗಿ ರವಾ ಬರ್ಫಿನ ಮಾಡಲಿಕ್ಕೆ ಒಂದು ಪಾತ್ರೆಯನ್ನು ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಬಿಟ್ಟು ಅದಕ್ಕೆ 2 ಕಪ್ಪಷ್ಟು ಸಕ್ಕರೆ, 2 ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನಾವು ಸಕ್ಕರೆ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವಿ ಅದೇ ಅಳತೆಯಲ್ಲಿ ನೀರನ್ನು ಸೇರಿಸಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ತುಂಬ 1 ಎಳೆ 2 ಎಳೆ ಪಾಕ ಎಲ್ಲ ಏನೂ ಬೇಡ. ಜಸ್ಟ್ ಅದು ಒಂದು ಸ್ವಲ್ಪ ಸ್ಟಿಕ್ಕಿ ಆದರೆ ಅಂಟು ಬಂದರೆ ಸಾಕು. ಅದಾದಮೇಲೆ ಆಫ್ ಮಾಡಿ ಅದನ್ನು ತೆಗೆದು ಸೈಡ್ಗೆ ಇಟ್ಬಿಟ್ಟು ಬೇರೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ 1 ಕಪ್ಪಷ್ಟು ರಾಗಿ ಹಿಟ್ಟು, ನಾನು ಮೊಳಕೆ ಬರೆಸಿರೋ ರಾಗಿಯಿಂದ ಮಾಡಿರೋ ಹಿಟ್ಟು ತೊಗೊಂಡಿದ್ದೀನಿ. ನೀವು ನಾರ್ಮಲ್ ರಾಗಿ ಹಿಟ್ಟು ಕೂಡ ತೊಗೋಬೋದು. ಹಾಗೆ 1 ಕಪ್ಪಷ್ಟು ಉಪ್ಪಿಟ್ಟು ರವೆ 2 ಸಮವಾಗಿ ತೊಗೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ರವೆ ಉಂಡೆಲೆಲ್ಲ ಹೇಗೆ ಮಾಡೋವಾಗ ರವೆ ಹೇಗೆ ಹುರಿತೀವೋ ಆ ರೀತಿ ಇದೆಲ್ಲ ಉದುರಾಗೋ ತನಕನೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 7ರಿಂದ 8 ನಿಮಿಷ ತುಪ್ಪ ಹಾಕ್ಕೊಂಡು ಈ ಥರ ಹುರ್ಕೋಬೇಕು. ರಾಗಿ ಮೊಳಕೆ ಬರೆಸಿರೋ ರಾಗಿ ಅಂತೂ ತುಂಬಾ ಒಳ್ಳೆಯದು. ಇವಾಗ ಇದಕ್ಕೆ 1 ಕಪ್ಪಷ್ಟು ಡೆಸಿಕೇಟೆಡ್ ಕೊಕೊನಟ್ನ ಹಾಕ್ತಾಯಿದ್ದೀನಿ. ನಾರ್ಮಲ್ ಕೊಬ್ಬರಿ ತುರಿ ಮನೆಯಲ್ಲಿ ಇಟ್ಕೊಂಡಿರ್ತೀವಲ್ವ ಅದನ್ನೇ ಸಣ್ಣದಾಗಿ ಪೌಡರ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ಈಗ ಇದಕ್ಕೆ 1 ಕಪ್ಪಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಎಲ್ಲ ಪದಾರ್ಥಗಳು ಕೂಡ ಒಂದೇ ಕಪ್ನ ಅಳತೆಯಲ್ಲಿ ತಗೋತಾ ಇರೋದು. 1 ಕಪ್ಪಷ್ಟು ಹಾಲು ಸೇರಿಸಿದ್ದೀನಿ. ಈಗ ಅದಕ್ಕೆ ಮೊದಲೇ ಮಾಡಿಟ್ಕೊಂಡಿರುವಂಥ ಶುಗರ್ ಸಿರಪ್ ಇದೆಯಲ್ಲ ಅದನ್ನು 2 ಕಪ್ ಸೇರಿಸ್ಬೇಕು. 1 ಕಪ್ಪು ತುಪ್ಪ, 1 ಕಪ್ಪು ಹಾಲು, 1 ಕಪ್ಪು ಕೊಬ್ಬರಿ ತುರಿ, 2 ಕಪ್ಪಷ್ಟು ಸಕ್ಕರೆ ಪಾಕ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇದನ್ನು ಗಟ್ಟಿಯಾಗೋ ತನಕನೂ ಈ ರೀತಿ ಕೈ ಆಡಿಸ್ತಾ ಇರಬೇಕು. ಶುಗರ್ ಬದಲಿಗೆ ಡಯಾಬಿಟಿಸ್ ಇರೋರು ಯಾರಾದರೂ ತಿನ್ನಬೇಕು ಅಂತಂದರೆ ನೀವು ಬೆಲ್ಲ ಅಥವಾ ಬೆಲ್ಲದ ಪುಡಿ ಕೂಡ ಹಾಕ್ಕೊಂಡು ಮಾಡ್ಕೋಬಹುದು. ಆರ್ಗ್ಯಾನಿಕ್ ಬೆಲ್ಲ ಈ ಥರದ್ದನ್ನು ಉಪಯೋಗಿಸಿ ಕೂಡ ಮಾಡ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ. ನಾನು ಮಕ್ಕಳಿಗೆ ಮಾಡಿಕೊಡ್ತಾ ಇರೋದ್ರಿಂದ ಇಲ್ಲಿ ಸಕ್ಕರೆಯನ್ನು ಬಳಸಿದ್ದೀನಿ. ಬೆಲ್ಲ ಇದ್ದರೆ ಖಂಡಿತವಾಗ್ಲೂ ಬೆಲ್ಲನ ಬಳಸಿ. ನಾವಿಲ್ಲಿ ರಾಗಿ ಹಿಟ್ಟಲ್ಲಿ ಮಾಡ್ತಾ ಇರೋದ್ರಿಂದ ತುಂಬ ಐರನ್ ಕಂಟೆಂಟ್ ಸಿಗುತ್ತೆ ಮಕ್ಕಳಿಗೆ. ಮತ್ತು ಶುಗರ್ ಇರೋರ್ಗು ಬ್ಲಡ್ ಶುಗರ್ ಲೆವೆಲ್ಸ್ನ ಕಂಟ್ರೋಲ್ ಮಾಡುತ್ತೆ. ಸೊ ತುಂಬ ಕ್ಯಾಲ್ಶಿಯಮ್ ಇನ್ಕ್ರೀಸ್ ಆಗುತ್ತೆ. ತುಂಬ ಬೆನಿಫಿಟ್ಸ್ ಇದೆ ನೋಡಿ. ಈ ರೀತಿ ಇದು ಗಟ್ಟಿಯಾಗಿ ತಳ ಎಲ್ಲ ಬಿಡುತ್ತಲ್ಲ ಹಲ್ವಾ ಥರ, ಆ ಹದಕ್ಕೆ ಬಂದಾಗ ಗ್ಯಾಸ್ನ ಆಫ್ ಮಾಡಿ ತುಪ್ಪ ಸವರಿರುವಂಥ ಒಂದು ತಟ್ಟೆಗೆ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಎಲ್ಲ ಕಡೆಗೂ ಸಮವಾಗಿ ಬರಬೇಕು, ಆ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಅಥವಾ ಮೇಲಿಂದ ಒಂದು ಬೌಲಲ್ಲಿ ಪ್ರೆಸ್ ಮಾಡಿದ್ರೂ ಕೂಡ ಆಗುತ್ತೆ ನೋಡಿ. ಈ ಥರ ತುಪ್ಪ ಚೆನ್ನಾಗಿ ಸವರಿದ್ರೆ ತಟ್ಟೆಗೆ ಅಂಟ್ಕೊಳ್ಳಲ್ಲ. ಇದನ್ನು ಈಗಲೇ ಕಟ್ ಮಾಡಿ ಮಾರ್ಕ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಕೂಡ ಬಿಡಬಹುದು, ಅಥವಾ ಕಂಪ್ಲೀಟಾಗಿ ತಣ್ಣಗಾದ್ಮೇಲೂ ಕೂಡ ಕಟ್ ಮಾಡ್ಕೋಬಹುದು. ನಾನು ಮೇಲೆ ಇದನ್ನು ಬಾದಾಮಿ ಚೂರನ್ನು ಹಾಕಿ ಡೆಕೋರೇಟ್ ಮಾಡ್ತಾಯಿದ್ದೀನಿ, ಗಾರ್ನಿಷ್ ಮಾಡ್ತಿದ್ದೀನಿ. ನೀವು ಬೇಕಂದರೆ ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕೂಡ ಮಿಕ್ಸ್ ಮಾಡ್ಕೋಬೋದು ಮೊದಲೇ ನೋಡಿ. ಇದೆಲ್ಲ ನೀಟಾಗಿ ಕುತ್ಕೊಳ್ಳಿ ಅಂತ ಮೇಲಿಂದ ಈ ರೀತಿ ಪ್ರೆಸ್ ಮಾಡ್ತಾ ಇರೋದು. ಹಿಂಗೆ ಮಾಡೋದ್ರಿಂದ ಇದೆಲ್ಲ ಉದ್ರೋಗಲ್ಲ. ಬಾದಾಮಿ ಪೀಸಸ್ ಹಾಕಿರೋದು ಚೆನ್ನಾಗಿ ಕೂರುತ್ತೆ ನೋಡಿ. ಒಂದು 1/2 ಅವರ್ ಆದಮೇಲೆ ಇದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ನೀವು ಮುಂಚೆ ಕೂಡ ಕಟ್ ಮಾಡ್ಬೋದು. ನಾನು ಈಗ ಸ್ವಲ್ಪ ಗಟ್ಟಿ ಆದಮೇಲೆ ಚೆನ್ನಾಗಿ ಬರುತ್ತೆ ಕಟ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಗಟ್ಟಿ ಆದಮೇಲೆ ಕಟ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಕೂಡ. ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬ ಇದೆ. ಈ ರೀತಿ ಪೀಸಸ್ ಮಾಡಿಕೊಂಡು ಇದನ್ನು ಒಂದು ಕಂಟೈನರಲ್ಲಿ ಅಥವಾ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದು. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋನ. ಥ್ಯಾಂಕ್ ಯು.